ಹರ್ಷಿತಾ. ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಕೋವಿಡ್ ಪರೀಕ್ಷೆಗೆ ದುಬಾರಿ ಶುಲ್ಕವೂ ಸೇರಿದಂತೆ 3 ಷರತ್ತು. ಗೋವಾ ಪ್ರವೇಶಕ್ಕೆ ಪರಿಷ್ಕೃತ ಸುತ್ತೋಲೆ. ಕಾರವಾರ ಅಂತಾರಾಜ್ಯ ಸಂಚಾರಕ್ಕೆ ವಿಧಿಸಲಾಗಿದ್ದ ನಿರ್ಬಂಧವನ್ನು ತೆರವು ಮಾಡಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಹೊರಡಿಸಿದ್ದರೂ ಗೋವಾ ಮಾತ್ರ ಅದನ್ನು ಮುಕ್ತವಾಗಿ ಪಾಲಿಸುತ್ತಿಲ್ಲ. ರಾಜ್ಯಕ್ಕೆ ಬರುವ ಹೊರ ರಾಜ್ಯದವರಿಗೆ ಷರತ್ತುಗಳನ್ನು ವಿಧಿಸಿದ್ದು ಪರಿಷ್ಕೃತ ಸುತ್ತೋಲೆ ಹೊರಡಿಸಿದೆ. ಹೊರ ರಾಜ್ಯಗಳಿಂದ ಬರುವವರು ಕೋವಿಡ್-19 ನೆಗೆಟಿವ್ ವರದಿಯನ್ನು ಹೊಂದಿದ್ದರೆ ಅವರು ಕೋವಿಡ್ ಪರೀಕ್ಷೆ ಮಾಡಿಸಿದ ದಿನಾಂಕದಿಂದ 48 ಗಂಟೆಗಳ ವಾಸ್ತವ್ಯಕ್ಕೆ ಅನುಮತಿ ನೀಡಲಾಗುತ್ತದೆ. ಎರಡನೇ ಆಯ್ಕೆಯಾಗಿ ಪ್ರಯಾಣಿಕರು 14 ದಿನ ಹೋಮ್ ಕ್ವಾರಂಟೈನ್ ಇರಬಹುದು. ಈ ಎರಡು ಆಯ್ಕೆಗಳು ಬೇಡದಿದ್ದರೆ ಕೋವಿಡ್-19 ಪರೀಕ್ಷೆಗೆ 2,000 ಪಾವತಿಸಬೇಕು ಎಂದು ಸೂಚಿಸಲಾಗಿದೆ. ಗೋವಾದಲ್ಲಿ ಉದ್ಯೋಗದಲ್ಲಿರುವ ನೂರಾರು ಮಂದಿ ಕನ್ನಡಿಗರು ಗಣೇಶ ಚತುರ್ಥಿ ಸಂದರ್ಭದಲ್ಲಿ ತಮ್ಮ ಊರಿಗೆ ಬಂದಿದ್ದರು. ಶುಲ್ಕ ವಿಧಿಸುವ ಬಗ್ಗೆ ಮೊದಲು ಸೂಚನೆ ನೀಡದ ಅಲ್ಲಿನ ಸರ್ಕಾರ ಉದ್ಯೋಗಿಗಳು ವಾಪಸ್ ಹೋಗುವ ಸಂದರ್ಭದಲ್ಲಿ ನಿಯಮ ಜಾರಿ ಮಾಡಿದೆ. ಇದರಿಂದ ಬಡ ನೌಕರರಿಗೆ ಸಮಸ್ಯೆಯಾಗಿದೆ. ಒಂದು ವೇಳೆ ಹೋಮ್ ಕ್ವಾರಂಟೈನ್ಗೆ ಒಳಗಾದರೆ ತಾವು ಕೆಲಸ ಮಾಡುವ ಸಂಸ್ಥೆಗಳು ಗೈರು ಹಾಜರಿ ನೆಪದಲ್ಲಿ ವೇತನ ಕಡಿತ ಮಾಡಬಹುದು ಅಥವಾ ನೌಕರಿಯಿಂದಲೇ ತೆಗೆದು ಬಿಡಬಹುದು ಎಂದು ಉದ್ಯೋಗಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯ ಜನಪ್ರತಿನಿಧಿಗಳು ಗೋವಾ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಕರೋನಾ ಸೋಂಕು ನಿರಾಕರಿಸಿದ ಯುವತಿ, ಕೋವಿಡ್ ತಪಾಸಣೆ ವಿರುದ್ಧವೇ ಅಸಮಾಧಾನ, ಶಿವಪುರ ಗ್ರಾಮಸ್ಥರ ಪ್ರತಿಭಟನೆ. ಅಂಕೋಲಾ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಕೋವಿಡ್ ಕ್ಯಾಂಪ್ ನಡೆಸಿ ಆಶಾ, ಅಂಗನವಾಡಿ ಮತ್ತು ಆರೋಗ್ಯ ಸಹಾಯಕಿಯರ ಒತ್ತಾಯಕ್ಕೆ ಮಣಿದು ಆರೋಗ್ಯದಿದ್ದ 15 ಜನ ಗಂಟಲು ದ್ರವ ಪರೀಕ್ಷೆ ಮಾಡಿಸಿಕೊಂಡಿದ್ದರು. ಉಳಿದವರು ತಾವು ತಪಾಸಣೆ ಮಾಡಿಸಿಕೊಂಡಿಲ್ಲ. 8 ಜನರಿಗೆ ಸೋಂಕು ದೃಢವಾಗಿತ್ತು. ಆದರೆ ಕೋವಿಡ್ ತಪಾಸಣೆ ಬಗ್ಗೆ ಗ್ರಾಮಸ್ಥರಿಗೆ ಅಸಮಾಧಾನ ಮಾಡಿತ್ತು. ಹೀಗಾಗಿ ಇಡೀ ಗ್ರಾಮದ ನಾಗರಿಕರು ಕೆಲಕಾಲ ಶಿವಪುರ ಪ್ರಾಥಮಿಕ ಶಾಲೆಯ ಮುಂದೆ ಪ್ರತಿಭಟನೆ ನಡೆಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದಾದರೆ ಇಡೀ ಗ್ರಾಮದ ಜನರನ್ನು, ಸಾಕು ಪ್ರಾಣಿಗಳನ್ನು ಕರೆದುಕೊಂಡು ಹೋಗಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮೊದಲು 2 ತಿಂಗಳಿಗೊಮ್ಮೆ ಜ್ವರ, ನೆಗಡಿ ಎಂದು ಆರೋಗ್ಯ ತಪಾಸಣೆಯನ್ನು ನಮ್ಮ ಮಕ್ಕಳಿಗೆ ಮಾಡಿಸುತ್ತಿದ್ದೆವು. ಆದರೆ ಈಗ ಶಾಲೆಯೂ ಇಲ್ಲ, ಅಂಗನವಾಡಿಯೂ ಇಲ್ಲ. ಮಕ್ಕಳು ಆರೋಗ್ಯವಂತರಾಗಿದ್ದಾರೆ. ಜ್ವರ ಬಂದ ಉದಾಹರಣೆಗಳೇ ಇಲ್ಲ. ಆದರೂ ಈ ಆರೋಗ್ಯ ಇಲಾಖೆಯವರ ಮಾತು ಕೇಳಿ ಸ್ಥಳೀಯರು ತಮಗೆ ಹಣ ಸಿಗುತ್ತದೆ ಎಂದು ನಮ್ಮನ್ನು ಬಲಿಪಶು ಮಾಡುತ್ತಿದ್ದಾರೆ ಎಂದು ಪ್ರತಿಭಟನೆಯ ನಡುವೆ ಗರಮಾದರು. ಮನೆಯಂಗಳಕ್ಕೆ ಉರುಳಿದ ಬೃಹತ್ ಬಂಡೆ. ಹೊನ್ನಾವರ ತಾಲೂಕಿನ ಕಾವೂರು ಗ್ರಾಮದ ಗಣಪತಿ ಗೌಡ ಅವರ ಮನೆಯ ಸಮೀಪ ಗುಡ್ಡ ಕುಸಿದು ಬೃಹತ್ ಗಾತ್ರದ ಬಂಡೆ ಉರುಳಿದೆ. ಮನೆಯ ಹತ್ತಿರದಲ್ಲೇ ಬಂದು ನಿಂತಿದ್ದು ಅದೃಷ್ಟವಶಾತ್ ಜೀವಹಾನಿಯಾಗಿಲ್ಲ. ಒಂದು ದೊಡ್ಡ ಹಾಗೂ 2 ಸಣ್ಣ ಬಂಡೆಗಳು ಮನೆಯಂಗಳದಲ್ಲಿದ್ದ ಕೊಟ್ಟಿಗೆಯ ಚಾವಣಿ ನೆಲಸಮವಾಗಿದೆ. ಉಳಿದಂತೆ ಹೆಚ್ಚಿನ ಅನಾಹುತಗಳಾಗಿಲ್ಲ. ತಹಶೀಲ್ದಾರ ವಿವೇಕ ಶೇಣ್ವಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಆಸ್ತಿಪಾಸ್ತಿಗೆ ಹಾನಿಯಾಗಿಲ್ಲ. ಬಂಡೆಯನ್ನು ತೆರವುಗೊಳಿಸಬೇಕಿದೆ ಎಂದು ಕಂದಾಯ ಅಧಿಕಾರಿಗಳು ತಿಳಿಸಿದ್ದಾರೆ. ಹೊಂಡಗಳ ರಹದಾರಿ, ಕುಮಟಾ-ಶಿರಸಿ ಹೆದ್ದಾರಿ. ಕುಮಟಾ-ಶಿರಸಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆಗಿಂತ ಗುಂಡಿಗಳೇ ಹೆಚ್ಚಿದ್ದು ಇಲ್ಲಿ ವಾಹನ ಚಾಲನೆ ಮಾಡುವುದು ತೀರಾ ಅಪಾಯಕಾರಿಯಾಗಿದೆ. ಕುಮಟಾದಿಂದ ಶಿರಸಿಯತ್ತ ಸಾಗುವಾಗ ಕತಗಾಲ ಅಂಚೆ ಕಚೇರಿಯಿಂದ ಮುಂದೆ ಕಡಿದಾದ ತಿರುವುಗಳಲ್ಲಿ ಭಾರೀ ಗಾತ್ರದ ಹೊಂಡಗಳ ಸರಣಿಯೇ ಕಾಣುತ್ತದೆ. ಬಳಿಕ ಶಿರಸಿ ತಾಲೂಕು ವ್ಯಾಪ್ತಿಯಲ್ಲಿ ಹೆಚ್ಚು ರಸ್ತೆ ಹಾಳಾಗಿದ್ದು ದೇವಿಮನೆಘಟ್ಟ, ಬಂಡಲಘಟ್ಟ, ಸಂಪಖಂಡ, ಗದ್ದೆಮನೆ, ಜಾನ್ಮನೆ, ಹೀಪನಹಳ್ಳಿ ಮುಂತಾದ ಕಡೆಗಳಲ್ಲಿ ಅಪಾಯಕಾರಿ ಹೊಂಡಗಳನ್ನು ಕಾಣಬಹುದಾಗಿದೆ. ಮಳೆ ಸುರಿಯುವಾಗಲಂತೂ ಹೊಂಡದ ಆಳದ ಅರಿವಾಗದೆ ಚಾಲಕರು ಕಕ್ಕಾಬಿಕ್ಕಿಯಾಗುತ್ತಾರೆ. ಹೊಂಡಕ್ಕೆ ಮಣ್ಣು ತುಂಬಿ ರಸ್ತೆ ನಿರ್ವಹಣೆಯೂ ಮಾಡದಿರುವುದು ವ್ಯವಸ್ಥೆಯ ನಿಷ್ಕಾಳಜಿಯೇ ಸಾಕ್ಷಿಯಾಗಿದೆ. ವರ್ಷದ ಹಿಂದೆ ಕುಮಟಾ-ಶಿರಸಿ ರಾಜ್ಯ ಹೆದ್ದಾರಿ 69 ಮೇಲ್ದರ್ಜೆಗೇರಿಸಿ ರಾಷ್ಟ್ರೀಯ ಹೆದ್ದಾರಿಯಾಗಿ ಅಭಿವೃದ್ಧಿಪಡಿಸಲು ಯೋಜನೆ ಜಾರಿಗೆ ತರಲಾಗಿದೆ. ಸಾಗರಮಾಲಾ ಯೋಜನೆಯಡಿ ಹೆದ್ದಾರಿ ಉನ್ನತೀಕರಣಕ್ಕೆ ಪರಿಸರ ಇಲಾಖೆ ಅಡ್ಡಿ ಮಾಡಿತ್ತು. ಇದೀಗ ಕೆಲ ದಿನದ ಹಿಂದೆಯಷ್ಟೇ ಹೆದ್ದಾರಿ ವಿಸ್ತರಣೆ ವಿಚಾರದಲ್ಲಿ ಷರತ್ತುಗಳೊಂದಿಗೆ ಅಭಿವೃದ್ಧಿಗೆ ಅನುಮತಿ ನೀಡಿದೆ ಎಂಬ ಮಾಹಿತಿ ಇದೆ. ಕಳೆದ ವರ್ಷದ ಮಳೆಗಾಲದಲ್ಲಿ ಕುಮಟಾ-ಶಿರಸಿ ರಸ್ತೆ ತೀರಾ ಹಾಳಾಗಿ 10 ಅಪಘಾತಗಳು ಸಂಭವಿಸಿದ್ದವು. ಸಮಸ್ಯೆ ಬಗೆಹರಿಸಲು ಸಾರ್ವಜನಿಕರು ಕತಗಾಲದಲ್ಲಿ ವಾಹನ ಸಂಚಾರ ತಡೆದು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ
ಶಾಸಕ ದಿನಕರ ಶೆಟ್ಟಿ ಹಾಗೂ ಶಿರಸಿ ಶಾಸಕರು ಮುತುವರ್ಜಿ ವಹಿಸಿ ರಸ್ತೆ ದುರಸ್ತಿ ಮಾಡಿಸಿದ್ದರು. ಈಗ ಪುನಃ ರಸ್ತೆಗೆ ಅದೇ ಸ್ಥಿತಿ ಬಂದಿದೆ. ಸ್ವಯಂ ಪ್ರೇರಣೆಯಿಂದ ತಪಾಸಣೆ ಮಾಡಿಸಿಕೊಳ್ಳಿ. ಯಲ್ಲಾಪುರ ಪಟ್ಟಣದಲ್ಲಿ 15 ದಿನಗಳ ಒಳಗಾಗಿ ಎಲ್ಲ ಅಂಗಡಿಗಳ ಮಾಲೀಕರು ಹಾಗೂ ಕೆಲಸಗಾರರು ಕರೋನಾ ತಪಾಸಣೆಗೆ ಒಳಪಡಬೇಕು. ತಪಾಸಣೆ ಮಾಡಿಸಿಕೊಳ್ಳದಿದ್ದರೆ ಕರೋನಾ ಪ್ರಮಾಣ ಪತ್ರ ಹೊಂದಿರದ ಅಂಗಡಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗೆ ತಹಶೀಲ್ದಾರ್ ಗಣಪತಿ ಶಾಸ್ತ್ರಿ ಸೂಚಿಸಿದರು. ಕರೋನಾ ನಿಯಂತ್ರಣ ಕುರಿತು ಪಟ್ಟಣದ ತಹಶೀಲ್ದಾರ ಕಚೇರಿಯಲ್ಲಿ ಆಯೋಜಿಸಿದ್ದ ಧಾರ್ಮಿಕ ಮುಖಂಡರ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ತಪಾಸಣೆಗೆ ಹೋದವರಿಗೆಲ್ಲರಿಗೂ ಪಾಸಿಟಿವ್ ವರದಿ ನೀಡಲಾಗುತ್ತದೆ. ಹೆಚ್ಚು ಪಾಸಿಟಿವ್ ಪ್ರಕರಣಗಳನ್ನು ಮಾಡಿದರೆ ಅಧಿಕಾರಿಗಳಿಗೆ ಹಣ ಸಿಗುತ್ತದೆ ಎಂಬ ವದಂತಿ ಹಬ್ಬಿದೆ. ಜನ ಇದನ್ನು ನಂಬಿದ್ದಾರೆ. ಆದರೆ ಇದೆಲ್ಲವೂ ಸುಳ್ಳು. ಇಂತಹ ವದಂತಿಗಳನ್ನು ಹಬ್ಬಿಸುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಸರ್ಕಾರ ಸೋಂಕಿತರ ಚಿಕಿತ್ಸೆಗೆ ಎಷ್ಟು ಖರ್ಚಾಗಿದೆಯೋ ಅಷ್ಟನ್ನು ಮಾತ್ರ ನೀಡುತ್ತದೆ. ಸ್ವಯಂ ಪ್ರೇರಿತರಾಗಿ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ವೈರಸ್ ಹರಡುವಿಕೆಯನ್ನು ತಡೆಗಟ್ಟಲು ಸಹಕರಿಸಬೇಕು ಎಂದರು. ಅಕ್ರಮ ಮದ್ಯವಶ ಆರೋಪಿ ಪರಾರಿ. ಕಾರವಾರ ಅಕ್ರಮ ಗೋವಾ ಮದ್ಯ ಸಾಗಿಸುತ್ತಿದ್ದ ಸಮಯದಲ್ಲಿ ಜಿಲ್ಲಾ ಅಪರಾಧ ಪತ್ತೆ ದಳದ ಪೊಲೀಸರು ದಾಳಿ ನಡೆಸಿ 87,000ಕ್ಕೂ ಹೆಚ್ಚಿನ ಮೌಲ್ಯದ ಮದ್ಯವನ್ನು ವಶಪಡಿಸಿಕೊಂಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಯಾವುದೇ ಅಧಿಕೃತ ಪಾಸ್ ಹಾಗೂ ಅನುಮತಿ ಇಲ್ಲದೆ ಗೋವಾದಲ್ಲಿ ತಯಾರಿಸಿದ ಸರಾಯಿಯನ್ನು ವ್ಯಕ್ತಿಯೋರ್ವ ಅನಧಿಕೃತವಾಗಿ ಸಾಗಿಸುತ್ತಿದ್ದಾಗ ಮಾಜಾಳಿಯ ಚೆಕ್ ಪೋಸ್ಟ್ ಸಮೀಪ ಪೊಲೀಸರು ದಾಳಿ ನಡೆಸಿದ ಸಮಯದಲ್ಲಿ ಆರೋಪಿ ಪರಾರಿಯಾಗಿದ್ದಾನೆ. ನಿಜಾಮುದ್ದೀನ್ ಬಾಬುಜಿ ಕತಿಬಾ ಪರಾರಿಯಾದ ಆರೋಪಿಯಾಗಿದ್ದಾನೆ. ಖಚಿತ ಮಾಹಿತಿ ಮೇರೆಗೆ ಎಸ್ಪಿ ಶಿವಪ್ರಕಾಶ್ ದೇವರಾಜು ನೇತೃತ್ವದ ತಂಡ ದಾಳಿ ನಡೆಸಿ 87,500 ರೂಪಾಯಿ ಮೌಲ್ಯದ 750 ml 250 ಸರಾಯಿ ಬಾಟಲಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕಾರ್ಯಾಚರಣೆಯಲ್ಲಿ ಸಿಇಎನ್ ಅಪರಾಧ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕ ಸೀತಾರಾಮ್ ಪಿ, ಸಿಬ್ಬಂದಿಗಳಾದ ನಾಗರಾಜ್ ನಾಯ್ಕ್, ಸುದರ್ಶನ್ ನಾಯ್ಕ್, ಹನುಮಂತ ಕಬಾಡಿ, ಶಿವಾನಂದ ತಾನಸಿ, ನಾರಾಯಣ ಎಂಎಸ್ ಮತ್ತು ಭರತೇಶ ಸದಲಗಿ ಇದ್ದರು. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.